ಇನ್ನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಮಂಗಳೂರಿನ ಹಾರ್ಸ್ ರೈಡಿಂಗ್ ಅಕಾಡೆಮಿ ವತಿಯಿಂದ ನಗರದಲ್ಲಿ ವಿಭಿನ್ನವಾಗಿ ಮಹಿಳಾ ದಿನಾಚರಣೆ ನಡೆಯಿತು. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕೆವಿ ರಾಜೇಂದ್ರ ಪತಾಕೆ ಹಾರಿಸುವ ಮೂಲಕ ಮಹಿಳಾ ಹಾರ್ಸ್ ರೈಡಿಂಗ್ಗೆ ಚಾಲನೆ ನೀಡಿದರು. 28 ಮಹಿಳಾ ಮಣಿಗಳ ತಂಡಗಳ ಜೊತೆಗೆ 7 ಕುದುರೆ ಹಾಗೂ 2 ಕುದುರೆ ಗಾಡಿಯನ್ನ ಬಳಸಿಕೊಂಡು ನಗರದಾದ್ಯಂತ ಸಂಚಾರ ಮಾಡಿ ಮಹಿಳೆಯರಿಗೆ ಸಮಾನತೆ ಹಾಗೂ ಅವರಿಗೆ ಯಾವುದೇ ಸಮಸ್ಯೆಗಳು ಆಗದಂತೆ ನೋಡಿಕೊಳ್ಳಿ ಎನ್ನುವ ಘೋಷವಾಕ್ಯವನ್ನ ಸಾರಲಾಯಿತು. ಹಾರ್ಸ್ ರೈಡಿಂಗ್ ಅಕಾಡೆಮಿಯ ವತಿಯಿಂದ ಹಮ್ಮಿಕೊಳ್ಳಲಾದ ಜಾಥಾದ ಕುರಿತು ನಿರ್ದೇಶಕ ಅವಿಂದ್ ಅವರು ನಮ್ಮ ಕುಡ್ಲ ವಾಹಿನಿಗೆ ಸಮಗ್ರ ಮಾಹಿತಿ ನೀಡಿದರು. Namma anchi untudu Women's Day. Yes. Thank you sir. Ache hogu front hogu. Haudu alle irle. Abhi alle irle. Dada odu. Haudu. Ha? ಒಂದು ಟ್ರ್ಯಾಕ್. ಒಂದು. Go, come on, go. Take the horse towards the left side. Anna, ನೀವು ಲೆಫ್ಟಿಗೆ ತಗೊಳ್ಳಿ ಅಣ್ಣ, ಲೆಫ್ಟಿಗೆ ತಗೊಂಡು ಹೋಗಿ, ನೀವು ವಾಕಲ್ಲಿ ಹೋಗಿ. ನೀವು ಒಂದು ಸ್ವಲ್ಪ ದೂರ ಆಮೇಲೆ ಥೋಡಾ ದೂರ. Keep the horse towards the left. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮಂಗಳೂರು ಹಾರ್ಸ್ ರೈಡಿಂಗ್ ಅಕಾಡೆಮಿ ವತಿಯಿಂದ ನಾವು ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನಮ್ಮದು ಈ ಸತಿ ಒಂದು ವಿಭಿನ್ನವಾಗಿ ಒಂದು ಸೆಲೆಬ್ರೇಟ್ ಮಾಡೋದು ಉದ್ದೇಶ ಇಟ್ಕೊಂಡಿದ್ದೀವಿ. ಯಾವ ಥರ ವಿಭಿನ್ನವಾಗಿ ಅಂತಂದರೆ ನಮ್ಮ ಅಕಾಡೆಮಿ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಮಾಡಿ ಎಲ್ಲ ಫೀಮೇಲ್ ರೈಡರ್ಸ್, ನಮ್ಮಲ್ಲಿ ಒಂದು 20+ ಫೀಮೇಲ್ ರೈಡರ್ಸ್ ಇದ್ದಾರೆ. ಸೊ ಅವ್ರನ್ನ ಈ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಒಂದು ಉದ್ದೇಶದಿಂದ ಎಲ್ಲ 7 ಕುದುರೆ ಒಂದು ಪೋನಿ ಕಾರ್ಟು ರೋಡಲ್ಲಿ ಕರ್ಕೊಂಡೋಗೋಂಥ ಒಂದು ಜಾಥಾ ಮಾಡ್ತಾಯಿದ್ದೀವಿ. ಇದ್ರದ್ದು ಉದ್ದೇಶ ಉದ್ದೇಶ ಏನಂತಂದರೆ ಒಂದು ಮಹಿಳೆಯರಿಗೆ ಒಂದು ಸಮಾನತೆ, ಮಹಿಳೆಯರು ಕೂಡ ಎಲ್ಲ ಕ್ಷೇತ್ರದಲ್ಲಿ ಇರಬೇಕು, ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು, ಅವರಿಗೆ ಯಾವುದಕ್ಕೂ ಕಡಿಮೆ ಇಲ್ಲ ಅವರು. ಮತ್ತು ಅದೊಂದು ಇನ್ನೊಂದು ಟೂರಿಸಮ್ ರಿಲೇಟೆಡ್ ವಿಷಯ ಆಗಿರ್ಬೋದು. ಮತ್ತು ಒಂದು ಈಕ್ವಿಸ್ಟೇರಿಯನ್ ಸ್ಪೋರ್ಟ್, ಯಾಕಂತಂದರೆ ಈ ಸ್ಪೋರ್ಟ್ ಅನ್ನೋದು ವೆರಿ ಡಿಫ್ರೆಂಟ್ ಕಾನ್ಸೆಪ್ಟ್. ಇದು ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೀವು ಭಟ್ಕಲ್ಲಿಂದ ಹಿಡಿದು ಕಾಸರಗೋಡು ತನಕ ತಗೊಂಡ್ರೆ ನಮ್ಮದು ಒಂದೇ ಅಕಾಡೆಮಿ ಇರೋದು. ಈ ವಿಷಯ ಇಡೀ ಮಹಿಳೆಯರಿಗೆಲ್ಲ ಗೊತ್ತಾಗಬೇಕು. ಒಂದು ಫಿಟ್ನೆಸ್ ಎಂತೂಸಿಯಾಸಮ್, ಮಹಿಳೆಯರಿಗೂ ಕೂಡ ಅವರು ಮಾಡೋಂಥ ಸೇವೆ ಬೆಳಿಗ್ಗೆ 6 ಗಂಟೆಯಿಂದ ಆಗಿರ್ಬೋದು ಸಂಜೆ ತನಕ ಅವರು ಸೇವೆ ಮಾಡ್ತಾನೆ ಇರ್ತಾರೆ. ಇದು ಕೂಡ ಒಂದು ಅವ್ರ ಜೊತೆ ಒಂದು ಬರಲಿ ಅನ್ನೋದೊಂದು ಉದ್ದೇಶ. ಮತ್ತು ನಾವು DC ಆಫೀಸಿಂದ ಹಿಡಿದು ಮಂಗಳೂರು ಹಾರ್ಸ್ ರೈಡಿಂಗ್ ಅಕಾಡೆಮಿ ತನಕ ನಾವು ಒಂದು ಜಾಥಾ ಮಾಡ್ತಾ ಇದ್ದೀವಿ. ಈ ಜಾಥಾದಲ್ಲಿ 7 ಕುದುರೆ ಮತ್ತು 1 ಪೋನಿ ಕಾರ್ಟು ನಮ್ಮ ಹೆಣ್ಮಕ್ಳೇ ಓಡಿಸ್ತಾರೆ. ಇದ್ರ ವಿಶೇಷತೆ ಏನಂತಂದರೆ ಯಾರೂ ಹುಡುಗರು ಅದು ಮೇಲ್ ರೈಡರ್ಸ್ ಓಡಿಸಲ್ಲ. ಸೊ ಮೊದಲನೇದಾಗಿ ಎಲ್ರಿಗೂ ಮಹಿಳಾ ಅಂತಾರಾಷ್ಟ್ರೀಯ ದಿನಾಚರಣೆಯ ಶುಭಾಶಯಗಳು. ಸೊ ಇವತ್ತು ನಾವು ಹಾರ್ಸ್ ರೈಡಿಂಗ್ ಮಾಡೋದ್ರಿಂದ ತುಂಬಾ ಲಾಭಗಳಿದೆ. ಅದರಿಂದ ನಮಗೊಂದು ಕಾನ್ಫಿಡೆನ್ಸ್, ವಿಲ್ ಪವರ್ ಆ್ಯಂಡ್ ಮತ್ತು ನೆವರ್ ಗಿವ್ ಅಪ್ ಅನ್ನೋ ಒಂದು ಆ್ಯಟಿಟ್ಯೂಡ್ ನಮ್ಮಲ್ಲಿ ಡೆವಲಪ್ ಆಗುತ್ತೆ. ಸಾಮಾನ್ಯವಾಗಿ ಇವಾಗ ಒಂದು ಹಾರ್ಸ್ ಅರೌಂಡ್ 400 kg ವೇಯ್ ಮಾಡುತ್ತೆ. ಸೊ ನಾವು ಅಷ್ಟು ದೊಡ್ಡ ಅನಿಮಲ್ನ ನಾವು ಹ್ಯಾಂಡಲ್ ಮಾಡ್ತಿದ್ದೀವಿ ಅಂತಂದಾಗ ಜೀವನದಲ್ಲಿ ಎಂಥ ಸಮಸ್ಯೆ ಬಂದರೂ ನಾವು ಅದನ್ನು ಸಂಭಾಳಿಸ್ಬೋದು ಅನ್ನೋ ಒಂದು ಕರೇಜ್ ನಮ್ಮಲ್ಲಿ ಡೆವಲಪ್ ಆಗುತ್ತೆ. ಸರ್, ಬರೀ ಹಾರ್ಸ್ ರೈಡಿಂಗ್ ಅಂದರೆ ಟ್ರಾಟಿಂಗ್ ಅಥವಾ ನಾವು ಕ್ಯಾಂಟ್ರಿಂಗ್ ಮಾಡೋದಲ್ಲ. ಇಟ್ ಶುಡ್ ಆಲ್ಸೋ ಸೇಸ್ ದಟ್ ಹಾರ್ಸ್ ರೈಡರ್ ಮತ್ತು ಹಾರ್ಸ್ದು ಕೆಮಿಸ್ಟ್ರಿ ಕೂಡ ಮ್ಯಾಚ್ ಆದಾಗ ಮಾತ್ರ ನಾವು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡೋಕ್ಕಾಗುತ್ತೆ. ಸೊ ಹಾರ್ಸ್ ಹ್ಯಾಂಡ್ಲಿಂಗ್ ಕೂಡ ನಾವು ಇದರಲ್ಲಿ ಕಲಿತೀವಿ. ಸೊ ಇದೆಲ್ಲ ನಾವು ಮಾಡೋದ್ರಿಂದ ಸೊ ಎವ್ರಿಥಿಂಗ್ ಕ್ಯಾನ್ ಬಿ ಪಾಸಿಬಲ್ ಅನ್ನೋ ಒಂದು ಆ್ಯಟಿಟ್ಯೂಡ್ ಡೆವಲಪ್ ಆಗುತ್ತೆ. ಸೊ ಕೊನೆಯದಾಗಿ ಏನು ಹೇಳ್ತೀನಿ ಅಂತಂದರೆ, ಅವಿನಂದ್ ಸರ್ಗೆ ನಮಗಿಂತ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಮತ್ತು ನಮ್ಮಲ್ಲಿರೋ ಒಂದು ಟ್ಯಾಲೆಂಟ್ನ ಐಡೆಂಟಿಫೈ ಮಾಡಿ ನಮಗೊಂದು ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ ಯು.